ಪೂರ ಮಾತಾಡ್ಲದಕ್ಕೆ ಪೂರ ಇದು ಫೇಮಸ್ ಟೆಲ್ ಧನಿಯಾ ಮಿಕ್ಸ್ ಆಗಿದೆ, ಧನಿಯಾ ಕಾಳು ಇದೆಯಲ್ಲ ಅದು ಮಿಕ್ಸ್ ಆಗಿದೆ, ಜೀರಾ ಮಿಕ್ಸ್ ಆಗಿದೆ. ಸೊ ಅದು ಅಷ್ಟು ಹುಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಹೇಳ್ತೇನೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಅಪ್ಪನ ಮನೆಗೆ ಹೋಗ್ತಿದ್ದೇನೆ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಒಂದು 10 ನಿಮಿಷ ದಾರಿ ಉಂಟು. ಮಳೆ ಬರ್ತಾ ಇದೆ. ಮಳೆಯಲ್ಲಿ ನಡೀಲಿಕ್ಕೆ ಆಗೋದಿಲ್ಲ, ತುಂಬ ಸುಸ್ತಾಗ್ತದೆ. ಅಂಗಡಿ ಹತ್ರ ನನ್ನ ಅಕ್ಕ ನಿಂತಿದ್ದಾರೆ, ಅವರೊಟ್ಟಿಗೆ ಹೋಗೋಣ ಅಂತ. ಸೊ ಮಾರ್ಗ ದಾಟಬೇಕೀಗ, ತುಂಬ ಮಳೆ ಬರ್ತುಂಟು. ಜೋರು ಮಳೆ ಬಂತು. ಒಬ್ಬ ಅಲ್ಲಿ ಅಕ್ಕ ನಿಂತಿದ್ದಾರೆ, ಅವರೊಟ್ಟಿಗೆ ಹೋಗ್ತೇನೆ. ಜೋರು ಬರ್ಸತ್ತುಂಡು. ನನ್ನ ಅಕ್ಕ ಬ್ಯಾಂಗ್ಳೂರಿಂದ ಬರುವಾಗ ಬಿಡಿ ಹೂ ತಂದಿದ್ರು. ಅಲ್ಲಿ ಬಿಡಿ ಹೂ ಸಿಗ್ತದಂತೆ, ಹಾಗಾಗಿ ಅದನ್ನು ತಂದಿದ್ರು. ಅದನ್ನೀಗ ಕಟ್ಟಲಿಕ್ಕೆಲ್ಲ ರೆಡಿ ಮಾಡ್ತಿದ್ದೇವೆ. ಎಷ್ಟು ಉಂಟು ಹೂ. ಸೇವಂತಿಗೆ ಮತ್ತು ಅದರ ನಡುಗೆ ಒಂದು ಗುಲಾಬಿ ಎಲ್ಲ ಹಾಕಿ ಅಕ್ಕ ಮಾಲೆ ಮಾಡಿದ್ರು ಹೂವಿದು. ಇಲ್ಲಿ ನನ್ನ ತಮ್ಮ ಗಂಧ ರೆಡಿ ಮಾಡ್ತಿದ್ದಾನೆ ಎಲೆಗೆ ಹಾಕಲಿಕ್ಕೆ. ಒಂದು ಮಾಲೆ ರೆಡಿ ಆಯ್ತು, ಇನ್ನೊಂದು ಮಾಲೆ ರೆಡಿ ಮಾಡ್ತಿದ್ದಾರೆ ಅಕ್ಕ. ಇನ್ನೊಂದು ಹೂ ಕಟ್ತಿದ್ದಾರೆ. ಕಟ್ಟಿ ಸಾಕಾಯಿತು. ನಾನು ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಬಂದೆ. ಇವರು ಇದು ಹೂ ಕಟ್ತಿದ್ದಾರೆ. ಸೊ ಒಂದು ಮಾಲೆ ಆಯಿತು, ಅದು ಸಹ ಇನ್ನು ಸ್ವಲ್ಪ ಉಂಟು, ಅದನ್ನು ಸಹ ಕಟ್ತಿದ್ದಾರೆ. ಇಲ್ಲಿ ನಾನು ಮಲ್ಲಿಗೆ ಹೂ ಕಟ್ತಿದ್ದೆ. ಸೊ ನಂದು ಮಲ್ಲಿಗೆ ಹೂ ಕಟ್ಟಿ ಎಲ್ಲ ಆಯಿತು. ನೋಡ್ತಿದ್ದೀರಲ್ಲ, ಎಷ್ಟು ಮಲ್ಲಿಗೆ ಹೂ ಕಟ್ಟಲಿಕ್ಕೆ ನನಗೆ ಬೆಳಗ್ಗೆ 7:15 ಸ್ಟಾರ್ಟ್ ಮಾಡಿದ್ದೆ. ನಾನು ಎಲ್ಲ ಕಟ್ಟಿ ಆದದ್ದು ನಂದು 1:30 ಆಯಿತು ಮಧ್ಯಾಹ್ನ. ಇನ್ನೂ ಸಹ ಕಟ್ಟಲಿಕ್ಕೆ ಬೇರೆ ಹೂ ಉಂಟು. ಸೊ ಮಲ್ಲಿಗೆ ಕಟ್ಟುವಾಗ ಇಷ್ಟೊತ್ತಾಯಿತು. ಬಿಡಿ ಮಲ್ಲಿಗೆ ಸಾಕಾಯಿತು ಕೂತ್ಕೊಂಡು ಕಟ್ಟಿ. ನೋಡ್ತಿದ್ರಲ್ಲ ಎಷ್ಟು ಉದ್ದ ಮಾಲೆ ಆಗಿದೆ ಅಂತ. ಕಟ್ಟುವಾಗ ಸಾಕಾಗ್ತಿತ್ತು, ಆದರೆ ಕಟ್ಟಿ ಆದ ನಂತರ ತುಂಬ ಚೆಂದ ಕಾಣ್ತಿತ್ತು. ಅದು ರೌಂಡ್ ಮಾಡುವಾಗ ನನಗೆ ತುಂಬ ಒಳ್ಳೆಯದಾಯಿತು, ಖುಷಿ ಆಯಿತು ನಾನು ಕಟ್ಟಿದಂತ.
ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಂದೆ. ಇಲ್ಲೆಲ್ಲ ರೆಡಿ ಆಗ್ತಾ ಉಂಟು. ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಕೋಳಿ ಸುಕ್ಕಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನನ್ನ ಅಕ್ಕ ಅರ್ಧದಲ್ಲಿ ಹೂ ಕಟ್ಟಿ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ರೈಸ್ ಮತ್ತು ಸಾಂಬಾರು ಮಾಡಿದ್ರು. ಇನ್ನು ಹೂ ಕಟ್ಟೆಲ್ಲ ಸಾಕಾಯ್ತಲ್ಲ, ಊಟ ಮಾಡಿ ಕೂತ್ಕೊಂಡೆ. ಫೈನಲ್ ಆಯ್ತು ಇವನೊಬ್ಬ ಮೊಬೈಲಲ್ಲೇ ಆಟ ಆಡ್ತಿರೋದಾಯ್ತಾ, ಒಂದು ಕೆಲಸ ಕೂಡ ಮಾಡಲಿಲ್ಲ. ಸ್ವಲ್ಪ ಹೂ ಉಳಿದಿತ್ತು, ಅಂದರೆ ಕಟ್ಟಿ ಕಟ್ಟಿ ಎಲ್ಲ ಸಾಕಾಯ್ತಲ್ಲ, ಅದಕ್ಕೆ ತುಳಸಿ ಕಟ್ಟಿಗೆ ನಾವು ಡೆಕೋರೇಷನ್ ಮಾಡಿದ್ವಿ. ಈ ಥರ ಡೆಕೋರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು, ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತದಲ್ಲ. ಅವೆಲ್ಲ ತಕ್ಕಿ ಒಂದು ಇಲ್ಲಿ ನನ್ನ ಅಣ್ಣ ಕೋಳಿ ಸುಕ್ಕಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ಎಕ್ಸ್ಟ್ರಾ ಕೋಳಿ ತಂದಂಥ ಕೋಳಿ, ಹಾಗಾಗಿ ಇದನ್ನು ಸಪ್ರೇಟ್ ಬೇಯಿಸ್ಲಿಕ್ಕೆ ಉಂಟು. ಹಾಗಾಗಿ ಇವರಿಲ್ಲಿ ರೆಡಿ ಮಾಡ್ತಿದ್ದಾರೆ ಕೋಳಿ ಸುಕ್ಕ. ಬರ್ಪಾರ ಪೂರ ಅಲ್ಲ ಕೂಡ ಇರ್ವಲ್ಪಲಿ ದೂರ ನಿಂತ ಸರ್ತ ಬರ್ತುರ್ಪು ಫಸ್ಟ್ ಬರ್ತಾವು ಅಲ್ಲ ಅಲ್ಲ ಅಂಚ ಸರ್ತ ಬರ್ತುರ್ಪು ಇಲ್ಲಿ ಪೂಜೆಗೆಲ್ಲ ರೆಡಿ ಆಗ್ತಿದೆ. ದೊಡ್ಡಪ್ಪನವರೆಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಯೂಟ್ಯೂಬ್ ಪೂರ ವರ್ಕ್ ಮಾತಾಡ್ಲದಕ್ಕೆ ಪೂರ ಇದು ಫೇಮಸ್ ಆಪರ ಟೆಲ್ಡ್. ನೀವು ಮೊದಲು ಇದಕ್ಕೆ ಏನೆಲ್ಲ ಹಾಕಿದ್ರಿ? ನೋಡಿ, ಮಂಗಳೂರು ಸುಕ್ಕ ಅಂದ್ರೆ ಮಂಗಳೂರಲ್ಲಿ ತುಂಬಾ ಫೇಮಸ್ ಚಿಕನ್ ಸುಕ್ಕ. ಇಲ್ಲಿ ಇಲ್ಲಿ ನೋಡಿ, ಇಲ್ಲದ್ರೆ ಸುಕ್ಕ ಅಂತ ನೀವು ಹೇಳಿರ್ತೀರಿ, ಮಂಗಳೂರು ಚಿಕನ್ ಸುಕ್ಕ ಅಂತ. ಅದನ್ನ ಮಾಡೋದು ಹೆಂಗೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದನ್ನ ನಾನು ಬಂದು ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್. ಇದಕ್ಕೆ ಧನಿಯಾ ಮಿಕ್ಸ್ ಆಗಿದೆ, ಧನಿಯಾ ಕಾಳು ಇದೆಯಲ್ಲ ಅದು ಮಿಕ್ಸ್ ಆಗಿದೆ, ಜೀರಾ ಮಿಕ್ಸ್ ಆಗಿದೆ. ಸೊ ಅದು ಅಷ್ಟು ಹುಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಹೇಳ್ತೇನೆ. ಸ್ವೀಟ್ ಮಲ್ಲ ಡಬ್ಬೆ ಅವೇನೆ ಬುಡ್ಪಾರ ಶೋಕ್ ಇತ್ತು ನೋಡಿ ಡಬ್ಬೆ. ಈವ್ನಿಂಗ್ ಚಹಾ ರೆಡಿ ಆಯಿತು. ಸೊ ಚಹಾ ಮತ್ತು ಸ್ವೀಟ್ ತಿಂದು ಮತ್ತೆ ಕೆಲಸ ಮಾಡೋಣ. ಇಲ್ಲಿ ನನ್ನ ಅಕ್ಕನವರೆಲ್ಲ ಲೂಡೋ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲಸ ಮಾಡಿ ಎಲ್ಲ ಸಾಕಾಯ್ತಂತೆ, ಹಾಗಾಗಿ ಲೂಡೋ ಎಲ್ಲ ಸ್ಟಾರ್ಟ್ ಮಾಡಿದರು ಆಟ ಆಡಲಿಕ್ಕೆ. ಇದು ನನ್ನ ಅಣ್ಣನ ಮಗ, ಅವನೊಟ್ಟಿಗೆ ಆಟ ಆಡೋದಂತೆ. ಅವನೆಲ್ಲ ಅಂಬಕ್ಕೆ ಮಾಡೋದಾಯ್ತಾ. ಆಟ ಆಡುವಾಗ ಅವನದು ಕಾಯಿನ್ ಬಿಟ್ಟು ಅಕ್ಕನವ್ರದ್ದೆಲ್ಲ ಕಾಯಿನೆಲ್ಲ ಇಡೋದು. ಪಾತೇರು
ಎಲ್ಲ ಕೋರಿಡ ಧರ್ಮ ಪೂರ ಹಂಚಿ ಬೋಲೆ ನಮ್ಮ ಒಂದು ಕಂಟೆಂಟ್ ಇರ್ಬಲ್ಲೆ ಕೋರಿ ಮಲ್ಪರೆ ಯಾರು ಮೂಲೆ ನಾಲಿಜ್ಜಮೆ ನಾನೊಂದು ಹೇಳ್ತೀನಿ. ಇಲ್ಲಿ ರೊಟ್ಟಿಗೆ ರೆಡಿ ಆಗ್ತಾ ಉಂಟು. ನನ್ನ ದೊಡ್ಡಮ್ಮ ರೊಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಕೋರಿದಲ್ಲ ఆయన మంజులే ఉంటాయి వేదవాళ్ళ ఆయన ಮೊಬೈಲ್ ಪೂರ ದಿಂಗಿ ನಾನು
ಪೂಜೆ ಎಲ್ಲ ಆದ ನಂತರ ಊಟಕ್ಕೆ ಬಡಿಸ್ಲಿಕ್ಕೆ ಶುರು ಮಾಡಿದರು. ನನ್ನ ಅಕ್ಕ ಅವತ್ತೇ ರಾತ್ರಿ ಹೊರಡಲಿಕ್ಕೆ ಬ್ಯಾಂಗ್ಳೂರಿಗೆ, ಅವತ್ತೇ ಬೆಳಗ್ಗೆ ಬಂದದ್ದು ಅವತ್ತೇ ರಾತ್ರಿ ಹೊರಡಲಿಕ್ಕೆ. ಅಂದರೆ ಅವರಿಗೆ ಕೆಲಸಕ್ಕೆ ರಜೆ ಇಲ್ಲ, ಹಾಗಾಗಿ ಅವರು ಹೊರಟರು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.